ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಇದರ ಮಾಸಿಕ ಸಭೆಯು ಅಧ್ಯಕ್ಷರಾದ ರಾಘವೇಂದ್ರ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಲೊರೆಟೋ ಪದವಿನ ರೋಟರಿ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ರಾಘವೇಂದ್ರ ಭಟ್ ಅವರು, ಕೊಡುವುದರಲ್ಲಿ ಇರುವಷ್ಟು ಖುಷಿ ಪಡೆಯುವುದರಲ್ಲಿ ಇಲ್ಲ ಎಂದು ಹೇಳಿದರು. ನಾವು ಕೊಟ್ಟಂತಹ ಒಂದು ರೂಪಾಯಿ ಹಣವನ್ನು ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಮಾನವಾಗಿ ಸಿಗಬೇಕು ಹೇಳಿ ಶತ ಪ್ರಯತ್ನವನ್ನು ಮಾಡುವಂಥ ಜಗತ್ತಿನ ಅಪ್ರತಿಮ ಸಂಸ್ಥೆಗಳಲ್ಲಿ ಒಂದು ರೋಟರಿ. ಅಂತಹ ಸಂಸ್ಥೆಗೆ ನಾವು ಕಳೆದ ವರ್ಷ ಕೂಡ TRFನಲ್ಲಿ 100% ಆಗಿ TRF ಕಲೆಕ್ಷನ್ ಮಾಡಿಕೊಟ್ಟಿದ್ದೇವೆ. ಕಾರ್ಯದರ್ಶಿ ರಮೇಶ್ ನಾಯಕ್ ವರದಿಯನ್ನ ವಾಚಿಸಿದ್ರು. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಪತ್ರಕರ್ತ ಗೋಪಾಲ್ ಅಂಚನ್ ಅವರು ಮಾತನಾಡಿ ಸಂಘಟನೆಯ ಬಗ್ಗೆ ವಿಚಾರವನ್ನ ಮಂಡಿಸಿದ್ರು. ಪ್ರತಿಯೊಬ್ಬ ವ್ಯಕ್ತಿಯೂ ಸಂಘ ಜೀವೆ, ವೈಯಕ್ತಿಕ ಆತ್ಮೋದ್ಧಾರಕ್ಕೂ ಸಂಘಟನೆ ಬೇಕು ಎಂದು ಹೇಳಿದ್ರು. ಸಮಾನ ಮನಸ್ಕರು ಇಲ್ಲದೆ ಏನಾಗ್ತದೆ ಅಂತ ಹೇಳಿದ್ರೆ ಕಾಲಕ್ರಮೇಣ ಸಂಘಟನೆಯಲ್ಲಿ 80 ಮಂದಿ ಇದ್ದು 60ಕ್ಕೆ ಬರ್ತದೆ, 40ಕ್ಕೆ ಬರ್ತದೆ, 50ಕ್ಕೆ ಬರ್ತದೆ. ಕೊನೆಗೆ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ, ಉಪಾಧ್ಯಕ್ಷರು ಮತ್ತು ಇನ್ನೊಂದು ಜೊತೆ ಕಾರ್ಯದರ್ಶಿ ಎಲ್ಲ ಸೇರಿ 5-6 ಮಂದಿ ಸೇರಿಕೊಂಡು ಕಾರ್ಯಕ್ರಮ ಮಾಡುವಂಥ ಸ್ಥಿತಿ ಬರ್ತದೆ. ಇದು ಯಾಕೆ ಬರ್ತದೆ ಅಂತ ಹೇಳಿದ್ರೆ ಸಮಾನ ಮನಸ್ಕರು ಇಲ್ಲದೆ ಇರುವಂತಹ ಒಂದು ಸಮಸ್ಯೆ, ನಿರ್ದಿಷ್ಟ ಉದ್ದೇಶಕ್ಕಾಗಿ ನಾವು ಸೇರದೇ ಇರುವಂಥ ಇನ್ನೊಂದು ಸಮಸ್ಯೆ. ಈ ಕಾರಣಕ್ಕಾಗಿ ಸಂಘಟನೆ ವೀಕ್ ಆಗ್ತದೆ. ಅದರ ಮೊದಲೇ ನಾವು ಸೇರುವಾಗ ಸ್ಪಷ್ಟ ಮಾಡಬೇಕಾದ್ರೆ ಈ ಸಂಘಟನೆ ನನಗೆ ಬೇಕಂದ್ರೆ ಇಲ್ಲಿ ನನಗೆ ಬೇಕಾದಂಥ ಸಮಾನ ಮನಸ್ಕರು ಇದ್ದರೆ ಇವರ ಉದ್ದೇಶ ನಿರ್ದಿಷ್ಟ ಉದ್ದೇಶ ಯಾವುದಿರ್ಬೋದು ನಂಗೆ ಗೊತ್ತಿಲ್ಲ. ರೋಟರಿ ನಿರ್ದಿಷ್ಟ ಉದ್ದೇಶ ಅಥವಾ ಇನ್ನೊಂದು ಸಂಸ್ಥೆ ನಿರ್ದಿಷ್ಟ ನಂಗೆ ಗೊತ್ತಿಲ್ಲ. ನಿರ್ದಿಷ್ಟ ಉದ್ದೇಶ ಇದೆ ಕಾರಣಕ್ಕಾಗಿ ನಾವು ಇಷ್ಟು ಮಂದಿ ಸಮಾನ ಮನಸ್ಕರು ಸೇರಿಕೊಂಡು ಒಂದು ವ್ಯವಸ್ಥೆಯನ್ನು ಮಾಡ್ತಾರಲ್ಲ, ಅದೇ ಸಂಘಟನೆ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಲಾವಿದರಾದ HK ನಯನಾಡು, ಚಂದ್ರಶೇಖರ್ ಸಿದ್ದಕಟ್ಟೆ ಅವರನ್ನ ಸನ್ಮಾನಿಸಲಾಯಿತು. ವಲಯ ಲೆಫ್ಟಿನೆಂಟ್ ಅನಿಲ್ ಮೆನೇಜಸ್, ಕಲಾವಿದ HK ನಯನಾಡು, ನಿಕಟಪೂರ್ವ ಅಧ್ಯಕ್ಷ ಆಂಟನಿ ಸಿಕ್ವೇರಾ, ವಲಯ ಕಾರ್ಯದರ್ಶಿ ಜಯರಾಮ್ ರೈ, ಸಹಾಯಕ ಗವರ್ನರ್ ಸುರೇಂದ್ರ ಕಿಣಿ ಅವರು ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ನಿನ್ನೆ ಮೊನ್ನೆ 26ಕ್ಕೆ 4 ವರ್ಷ ಇತ್ತು. ನಾನೀಗ ಅಲ್ಲಿ ಕೂತ್ಕೊಂಡು ಹೇಗೆ ವರ್ಷ ಇಲ್ಲಪ್ಪ, ನಾನು 1.5 ವರ್ಷ, ನಮ್ಮ ಬಳ್ಳಾರಿಗೂ 1 ವರ್ಷ 2.5, ನಮ್ಮ ಆಂಟೋನಿ ಅವರು 1 ವರ್ಷ 3.5, ನಮ್ಮ ಭಟ್ರು ಒಂದು 6 ತಿಂಗಳು. ಅವು ಆಗದ ಸರಿ ನಾನು ಹೇಳಿದ ತಪ್ಪಾದರೆ ಮತ್ತೆ ಕಷ್ಟ ಅಂತ ಹೇಳಿ ಅರ್ಥ ಮಾಡಿ ಬಹುಶಃ ಇವತ್ತಿಗೆ ನಾವು ಚಾರ್ಟರ್ ಪ್ರೆಸೆಂಟೇಷನ್ ನಮ್ಮದು 4 ವರ್ಷ. ಕಲಾವಿದರು ನಮಗೆ ಹೋಗಿದ್ದು ರೋಟರಿ ಕ್ಲಬ್ ಮಂದಿನ ಚಿತ್ರ ತಮ್ಮನ ರೋಟರಿ ಕ್ಲಬ್ ಸೇವೆ ಒಕ್ಕ ಆಯ್ತ ಒಟ್ಟಿಗೆ ಆರೋಗ್ಯ ಎಂತ ಬಗ್ಗೆ ಮಾತ್ರ ಅವು ತನ್ನ ಬೇರೆ ತನ್ನ ಕಜ್ಜನೆ ಮಂತೊಂದಿರ್ತದೆ. ಆಡ ಹಿಂದೆ ಬೇರೆ ಬೇರೆ ಕ್ಷೇತ್ರದ ಜಿಪ್ಪುವುದು ಕಲೆ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಮಿತ್ತಲ ತನ್ನ ಬೆನ್ನಿನ ಗೆಲ್ಲೊಂದು ಆ ಮುಖಾಂತರ ತನ್ನ ಪ್ರತಿಭೆಯನ್ನು ತೆರೆದ ಪತ್ತು ಮಂಚಿತನ ಬೇಲೆಯನ್ನು ರೋಟರಿ ಕ್ಲಬ್ ಮಂತೊಂದುಕೊಂಡು ಹಾಗೆ ನಮ್ಮ ನವೆಂಬರ್ ತಿಂಗಳಲ್ಲಿ ಎಲ್ಲರ ಹುಟ್ಟುಹಬ್ಬ ಹಾಗೂ ನಮ್ಮ ಕ್ಲಬ್ಬಿನ ಸ್ಥಾಪನಾದದ್ದು ತಿಂಗಳ ಆದ್ದರಿಂದ ನಾವು ನವೆಂಬರಲ್ಲಿ ತುಂಬ ಎಲ್ಲರಿಗೂ ಎಲ್ಲ ಕಾರ್ಯಕ್ರಮಗಳು ಇತ್ತೀಚೆಗೆ ಒಂದು ಝೋನಲ್ ಕಾರ್ಯಕ್ರಮವನ್ನು ಕಲ್ಚರಲ್ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಇತ್ತೀಚೆಗೆ ನಾವು ಜಿಲ್ಲಾ ಕಾರ್ಯಕ್ರಮವನ್ನು ನೋಡಿದ್ದೇವೆ. ಅದಕ್ಕಿಂತಲೂ ಸಹ ಉತ್ತಮವಾಗಿ ನಮ್ಮ ಝೋನ್ 4ನ ಸಾಂಸ್ಕೃತಿಕ ಕಾರ್ಯಕ್ರಮ ಏನೆಂದರೆ ನಾವು ಸಮಾಜಕ್ಕೆ ನೀಡುವಂಥ ಋಣ, ಒಂದು ರೆಂಟ್ ಅಂತ ಅರ್ಥಪೂರ್ಣವಾದ ಲೈನನ್ನು ನಾವು ಕೊಡ್ತೀವಿ. ಇದನ್ನು ನಾವು ಗಮನಿಸಬೇಕು. ಇವತ್ತು ರೋಟರಿಯಿಂದ ನಾವು ಬಹಳಷ್ಟು ಸೇವೆ ಮಾಡ್ತೇವೆ. ಪ್ರತಿ ವರ್ಷ ಅವರವರ ವರ್ಷ ಅಧ್ಯಕ್ಷರಿಗಿಂತ ಉತ್ತಮವಾಗಿರಬೇಕು ಅಂತ. ಕ್ಲಬ್ನ ಕಾರ್ಯಕ್ರಮಗಳಿಗೆ ಆರ್ಥಿಕ ನೆರವು ನೀಡಿದ ಹಾಗೂ ಯಶಸ್ಸಿಗೆ ಸಹಕರಿಸಿದ ಸದಸ್ಯರನ್ನ ಗೌರವಿಸಲಾಯಿತು. ಆನ್ಸ್ ಮತ್ತು ಆನೆಟ್ಗಳನ್ನ ಅಭಿನಂದಿಸಲಾಯಿತು. ಕ್ಲಬ್ನ 4 ಮಂದಿ ಸದಸ್ಯರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಕಾರ್ಯದರ್ಶಿ ರಮೇಶ್ ನಾಯಕ್ ವಂದಿಸಿದ್ರು. ಸದಸ್ಯ ಸುರೇಶ್ ಶೆಟ್ಟಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸಂದೀಪ್ ಸಾಲ್ಯಾನ್, V4 ನ್ಯೂಸ್, ಬಂಟ್ವಾಳ.